ಇನ್ನು ಸುರತ್ಕಲ್ನಲ್ಲಿ ರಾಜಕಾಲುವೆಯ ಕಾಮಗಾರಿಯನ್ನ ಶಾಸಕರಾದಂತಹ ಡಾಕ್ಟರ್ ಭರತ್ ಶೆಟ್ಟಿ ವೈ ಅವರು ವೀಕ್ಷಿಸಿದ್ರು. ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಇದರಲ್ಲಿ ಸುರತ್ಕಲ್ ರಾಜಕಾಲುವೆಯು 1 ಕೋಟಿ ರೂಪಾಯಿ ರಾಜಕಾಲುವೆಯ ಕಾಮಗಾರಿ ಬಂಟರ ಸಂಘದ ಬಳಿ ನಡೀತಾ ಇದೆ ಅಂತ ಶಾಸಕ ಭರತ್ ಶೆಟ್ಟಿ ಅವರು ಹೇಳಿರುವಂತದ್ದು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಾಜಕಾಲುವೆಗಳನ್ನ ಹೂಳೆತ್ತುವ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಪ್ರಗತಿಯಲ್ಲಿದೆ. ಎಪಿಎಂಸಿ ಪ್ರಾಂಗಣದಲ್ಲಿ ಮಳೆ ಬಂದು ಸಮಸ್ಯೆಯಾಗಿರೋದರ ಕುರಿತ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು, ಎಪಿಎಂಸಿ ಪ್ರಾಂಗಣದಲ್ಲಿ ತರಕಾರಿ, ಹಣ್ಣು ಹಂಪಲು ಸಹಿತ ವ್ಯಾಪಾರಿಗಳಿಗೆ ಮಳೆಗಾಲದಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ಮೂಲ ಸೌಕರ್ಯವನ್ನ ಒದಗಿಸಿಕೊಡಲಾಗುತ್ತೆ. ಈಗಾಗಲೇ ಗೋಡೌನ್ ಒದಗಿಸುವ ಕೆಲಸ ನಡೀತಾ ಇದೆ. ರಕಂ ವ್ಯಾಪಾರಸ್ಥರಿಗೆ ಮಾತ್ರ ಇಲ್ಲಿ ಅವಕಾಶವಿದ್ದು, ಚಿಲ್ಲರೆ ವ್ಯಾಪಾರಸ್ಥರಿಗೆ ಇಲ್ಲಿ ಅವಕಾಶವಿಲ್ಲ ಅಂತ ಹೇಳಿದ್ರು. ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ಸಮಸ್ಯೆಯಾಗದಂತೆ ಮಂಗಳೂರು ಮಹಾನಗರ ಪಾಲಿಕೆಯ ಜಿಲ್ಲಾಡಳಿತ ನೋಡಿಕೊಳ್ಳಲಿದೆ ಅಂತ ಹೇಳಿದ್ದಾರೆ. ಈ ಬಾರಿ ಮಳೆಗಾಲದಲ್ಲಿ ಕೃತಕ ನೆರೆ ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿರುವಂತದ್ದು. ಈ ಸಂದರ್ಭ ಬಂಟರ ಸಂಘದ ಅಧ್ಯಕ್ಷರಾದಂತಹ ಸುಧಾಕರ ಪೂಂಜಾ ಅವರು ಉಪಸ್ಥಿತರಿದ್ದರು. ಡಿಪಾರ್ಟ್ಮೆಂಟ್ ವತಿಯಿಂದ ನನ್ನ ಕ್ಷೇತ್ರದಲ್ಲಿ 12 ಕೋಟಿಯಷ್ಟು ಕಾಮಗಾರಿಗಳು ನಡೀತಾ ಉಂಟು. ಕೆಲವು ಕಾಮಗಾರಿ ಆಗಿದೆ, ಕೆಲವು ಕಾಮಗಾರಿ ಮುಗಿಯುವಂಥ ಹಂತದಲ್ಲಿದೆ. ಇಲ್ಲಿ 1 ಕೋಟಿಯ ವೆಚ್ಚದ ತಡೆಗೋಡೆ, ಈ ರಾಜಕಾಲುವೆಗೆ ತಡೆಗೋಡೆ ಮಾಡುವಂಥ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮಳೆಗಾಲ ಸ್ಟಾರ್ಟ್ ಆಗಲಿಕ್ಕೆ ಮುಂಚೆ ಮುಗಿಸಬೇಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು 10 ದಿನಗಳೇ ಇದು ಮುಗಿಬೋದು. ಅದಾದ ನಂತರ ಹಿಂದಿನ ಬಾರಿ ಇಲ್ಲಿ ಮಳೆ ಬಂದಾಗ ಬಹಳ ಸಮಸ್ಯೆಗಳನ್ನು ನಾವು ಈ ಏರಿಯಾದಲ್ಲಿ ಎದುರಿಸಬೇಕಾಗಿತ್ತು. ಅದಕ್ಕಾಗಿ ತಡೆಗೋಡೆಯನ್ನು ಮಾಡಿ ಮತ್ತು ಸಣ್ಣ ಬ್ರಿಡ್ಜನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಜನಸಂಚಾರಕ್ಕಾಗಿ ಸ್ವಲ್ಪ ನೀರಿನ ಹರಿವಿಕೆ ಏನಿದೆ ಮತ್ತು ಸುಗಮವಾಗಿ ಸಾಗಲಿಕ್ಕಾಗಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ.